ಕೂಡ ನಮ್ಮ ಜೊತೆಗೆ ತನಿಖೆ ಈಗ ಮಾಡ್ತಾ ಇದ್ದಾರೆ. ಈಗ ನಾವು ಕೆಲವು ಇನ್ನೂ ಅದು 3 ಜನ ಅವರು ಆರೋಪಿಗಳು ಯಾರು ಇದೆ ಅಟ್ಯಾಕ್ ಮಾಡಿದರೆ ಅವರು ನಮಗೆ ಇನ್ನೂ ಸಿಗಬೇಕು. ಅದರ ಸಲುವಾಗಿ ಅಧಿಕಾರಿಗಳಿಗೆ ನಾವು ನಿರ್ದೇಶನ ನೀಡಿದ್ದೀವಿ. ಆದಷ್ಟು ಬೇಗನೆ ಅವರು ಪತ್ತೆ ಮಾಡಬೇಕು. ಮತ್ತು NIA ಜೊತೆಗೆ ಅವರು NIA ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ. ಅವರು ನಮ್ಮ ಜೊತೆಗೆ ಅವರು ತನಿಖೆ ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ ನಾವು ಆದಷ್ಟು ಬೇಗನೆ ಅವ್ರಿಗೆ ಸಿಕ್ಯೂರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಮಾತಾಡ್ತೀನಿ ಅದು ಯಾವ ರೀತಿ DCIB ಆಗಲಿ, DCIBಗೆ ಈಗ CN ಪೊಲೀಸ್ ಸ್ಟೇಷನ್ ಮಾಡಿದ್ದಾರೆ. ಸೊ ಅಲ್ಲಿ ಏನಾದರೂ ಚುರುಕು ಮಾಡಲಿಕ್ಕೆ ಅವ್ರಿಗೆ ಆಗ್ತಿದ್ರೆ ಅದು ನಾವು ನೋಡೋಣ. ಯಾವ ರೀತಿ ಆಗಲಿ ಅದು ಕ್ರೈಮ್ ಮತ್ತು ಈ ರೀತಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಅದು ಸ್ವಲ್ಪ ಸರಿಯಾಗಿ ಆಗಬೇಕು. ಅದು ನಮ್ಮ ಗುರಿ ಇರ್ತದೆ. ನಾವು ಅದ್ರ ಬಗ್ಗೆ ಅವ್ರಿಗೆ ಮಾತಾಡ್ತೀವಿ, ಯಾವ ರೀತಿ ಸ್ಟ್ರೆಂಥನ್ ಮಾಡಬೇಕು. ಮತ್ತು ಈ ವಿಶೇಷವಾಗಿ ಪುತ್ತೂರು, ಸುಳ್ಯ, ಬೆಲ್ಲಾರೆ ಈ ಭಾಗದಲ್ಲಿ ಇನ್ನೂ ಪೊಲೀಸ್ ಅದು ಜಾಗೃತವಾಗಿ ಕೆಲಸ ಮಾಡಬೇಕು. ಅದು ನಾವು ನಿರ್ದೇಶಕರಿಗೆ ಕೊಡಬೇಕು. ಯಾಕೆಂದರೆ ಭಾಳ ಸೂಕ್ಷ್ಮವಾದ ಪ್ರದೇಶ ಇದೆಲ್ಲ. ಅಲ್ಲಿಂದ ದೂರ ಇದೆ, ಸ್ವಲ್ಪ ಕಾಡು ಏರಿಯಾ ಜಾಸ್ತಿ, ಕೇರಳ ಬಾರ್ಡರ್ ಹತ್ತಿರ ಇದೆ. ಇದು ಕಾರಣ ಸ್ವಲ್ಪ ಬೇರೆ ಟೈಪದ್ದು ಒಂದು ಸನ್ನಿವೇಶ ಇದೆ. ಅದಕ್ಕಾಗಿ ಇಲ್ಲಿ ಇನ್ನೂ ನಮ್ಮ ಅಧಿಕಾರಿಗಳು ಸ್ವಲ್ಪ ಚುರುಕಾಗಿ ಕೆಲಸ ಮಾಡಬೇಕಾಗುತ್ತೆ. ಅಲ್ಲ, ನಾವು ಅದು ನೋಡ್ತೀವಿ, ಲೋಕಲ್ ಆಫೀಸರ್ಸ್ ಅದೆಲ್ಲ ನೋಡ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.